ಕರಾವಳಿ ಜನರ ಬಹುನಿರೀಕ್ಷಿತ ತುಳು ಚಲನಚಿತ್ರ ಕೋರಿ ರೊಟ್ಟಿ ಇಂದು ಬಿಡುಗಡೆಗೊಂಡಿತ್ತು. ಉಡುಪಿಯ ಕಲ್ಪನಾ ಚಿತ್ರಮಂದಿರದಲ್ಲಿ ಪ್ರಥಮ ಪ್ರದರ್ಶಿಸಲಾಯಿತು. ನಿರ್ಮಾಪಕ ಅನ್ಸರ್ ಅಹಮದ್ ಅವರ ತಂದೆ ಅಬ್ದುಲ್ ಅಜೀಜ್ ದೀಪ ಬೆಳಗಿಸಿ ಸಮಾರಂಭವನ್ನ ಉದ್ಘಾಟಿಸಿದರು. ಈ ಸಂದರ್ಭ ಮಾತನಾಡಿದ ಅವರು, ಒಂದು ಉತ್ತಮ ಉದ್ದೇಶದಿಂದ ಚಿತ್ರವನ್ನ ಪ್ರಾರಂಭಿಸಿದ್ದೇವೆ. ತುಳುನಾಡಿನ ಜನ ಆಶೀರ್ವದಿಸಿ ಚಿತ್ರ ಯಶಸ್ವಿಗೊಳಿಸಬೇಕು ಅಂತ ವಿನಂತಿಸಿದರು. ಇನ್ನು ಉಡುಪಿ ಪೇಜಾವರ ಮಠದ ವಿಶ್ವೇಶ್ವರ ತೀರ್ಥ ಶ್ರೀಪಾದರ ಆಶೀರ್ವಾದದೊಂದಿಗೆ ಆರಂಭವಾದ ಈ ಚಿತ್ರ ಇಂದು ಕರಾವಳಿಯಾದ್ಯಂತ ಬಿಡುಗಡೆಗೊಂಡಿದೆ. ಕರಾವಳಿ ಭಾಗದ ಕಲಾವಿದರು ಹಾಗೂ ತಾಂತ್ರಿಕ ವರ್ಗ ಮತ್ತು ನಿರ್ಮಾಣದಿಂದ ಈ ಚಿತ್ರ ಚಿತ್ರೀಕರಣಗೊಂಡಿದ್ದು ಕರಾವಳಿ ಜನರಲ್ಲಿ ಮತ್ತಷ್ಟು ಕುತೂಹಲವನ್ನ ಕೆರಳಿಸಿದೆ. ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಎಐಸಿಸಿ ಬಗ್ಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಕಡೆಗಣಿಸಾದ ಈ ಪಿಕ್ಚರ್ನಲ್ಲಿ 100 ದಿನ ಸಫಲವಾದ ಬಲ್ಪಣ ಬಂದು ಆಶೀರ್ವಾದ ಮಾಡ್ಕೊಂಡು ಇರೋದ್ರಲ್ಲೇ ಅಂಚನೆ ತುಮ್ಮುಗಳ ಮಾತೆಲ್ಲ ಇತ್ತ ಬರೋದ್ರಲ್ಲೇ ತುಳು ಪಿಕ್ಚರ್ ಬಂದ ಪಾಡಿನ ದೊಡ್ಡ ಬಲ್ಪುಜಿ ಬರ್ಪಂಚಿನ ಪಾತ್ರ ಪೂರ್ವ ಇಟ್ಲ ಬರೋದುಂಡು. ಆ ಪಾತ್ರನು ತುಳು ಚಿತ್ರಾಭಿಮಾನಿಗಳು ಸುಳ್ಳು ಮತ್ತು ತೋಜಾಡ ಬಂದಾರೆ ಪೂರಗಲ್ಲ ಇರೋದ್ರಲ್ಲೇ ಅಂಚನೆ ಫುಲ್ ಸಪೋರ್ಟ್ ಬಂದ ಪಿಕ್ಚರ್ ಮಾಡ್ಕೊಂಡು ಮಾಡಿ ಬರ್ತೀರಿ. ಅದಕ್ಕೆ ಬೇಜಾರ ಸ್ವಾಮಿಲ ಆಶೀರ್ವಾದಗಳು ಅವರು ಚೆನ್ನಾಗಿರ್ತಾರೆ. ಗೀತಾಂಜಲಿ ಅಕ್ಕ ಪೂರಕಲ ಮುಂದೆ ಒಂಜಿ ಅಮೃತ ಹಸ್ತೋಡು ಅವಳು ಎಂಗಳು ಅವಳು ಒಂಜಿ ಚಾಲನೆ ತಿಕ್ಕಂಡೆ ಹೊರಲೋಡು ಚಾಲನೆ ಆಂಡ ಪಿಕ್ಚರ್ ಆದ ಕೆಲವು ಸಮಯ ಆಂಡಲ ಥಿಯೇಟರ್ ತಿಕ್ಕಂದೆ ಭಾರಿ ಕಷ್ಟೊಡಿದ್ದೇನೆ ಆಂಡ ಇನಿ ನಮ್ಮ ಕಲ್ಪನಾ ಟಾಕೀಸಿನ ಮಾಲೀಕರ ಚಿಂತನ ಒಳ್ಳೆ ಕೊಂಚ ಅವಕಾಶ ಮತ್ತು ಕೊರಿಯರು ಅನ್ಸರ್ ಅಹಮದನ ಕನಸನ್ನ ನನಸು ಮಾಡದೆ ಸಸ್ಯಾರ ಕುರಿತು ಕೋರಿ ರೊಟ್ಟಿ ವಿಶಿಷ್ಟ ಅಂಚನೆ ಈ ಚಿತ್ರದ ಮಾಧ್ಯಮ ಬಾಯಿಡ್ಲ ನೀರು ಬರ್ಪಿಲಕ್ಕ ನಲ್ಲಾಕ ಯಶಸ್ವಿಯಾದ ಅವಾರ್ಡ್ ಇಲ್ಲಿ ಒಂದು ಪುದರಡೆ ಬಂದು ಚೈತನ್ಯ ಒಂದು ಆಕರ್ಷಣೆ ಉಂಟು. ಒಳ್ಳೆ ಮಾಡೋದು ಬತ್ತಿ ಒಳ್ಳೆ ಒಂದು 5 ವರ್ಷ ಕೂಡ ಒಂದು ತುಳು ಪಿಕ್ಚರ್ ಬರೋದು ಮತ್ತು ವರ್ಷಕ್ಕೆ ಇರುವ ಪಿಕ್ಚರ್ ಬರ್ಕೊಂಡಾಗ ನಮ್ಮ ಯಶಸ್ವಿದ ಹಾಗೆ ಹೋಗೋದಿಲ್ಲ ಅಂತ ತುಂಬ ಸಂತೋಷ. ಈ ತುಳು ಚಿತ್ರಕ್ಕೆ ಈ ಥಿಯೇಟರ್ದ ಮಾಲೀಕರನ್ನು ಅಭಿನಂದನೆ ಮಾಡ್ಬೋದು. ನಮ್ಮ ಈ ಒಂದು ನಾಡ ಭಾಷೆಗೆ ನಮ್ಮ ಪ್ರೋತ್ಸಾಹ ಕೆಲಸ ನಮ್ಮ ತುಳು ನಮ್ಮ ಥಿಯೇಟರ್ನ ಮಾಲೀಕರು ಮಾತಾಡಿದ್ರೆ ನಾನಾದ ಜಾಸ್ತಿ ನನಗೆ ಥಿಯೇಟರ್ ಸಿಕ್ಕು